This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by ನದೀಂ ಧೀಂ ತನಾ ನದೀಂ ಧೀಂ ತನಾ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನದೀಂ ಧೀಂ ತನಾ ನದೀಂ ಧೀಂ ತನಾ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ತಿಲಾಡುತ್ತಾ ಜ್ವರವೇರಿಸು ಮಳೆಯಲ್ಲಿ ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕಥೆಗೆ ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕಿನ ನದೀಂ ಧೀಂ ತನಾ ನದೀಂ ಧೀಂ ತನಾ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನೋ ಕಂಪನ ಏನೇ ರೋಮಾಂಚನ ಡ್ರೀಮ್ ಝೋನ್ డాన్స్ గ్రూప్ ఎంత ఉల్లారు ఎడ్డే ఉల్లారా ఏజ్ జన్నులారు నీకు 17 ಸರ್ 17 ಯಕ್ಷಗಾನ ತೂಯನಮ ಐತೆ 17 ಯಕ್ಷಗಾನ ತೂಯನಮ ಕರೆಕ್ಟಾ ಎಸ್ ಸರ್ ಏರ್ ಪುರ ಟ್ರೈನ್ಡ್ ಡಾನ್ಸರ್ಸ್ ಯಕ್ಷಗಾನ ಏರ್ಲೆಜ್ಜಿ ಸರ್
ಏರ್ ಲೆಕ್ಚರ್. ಓಕೆ. ಸೊ ಏರ್ ಕೊರಿಯೋಗ್ರಫರ್? ಮೋಹಿತ್ ಕುಲಾಲ್. ಓಲ್ಲೇರರ್. ಹಾಯ್ ಸರ್. ಹಾಯ್ ಮಾ. ಓಕೆ. ಸೊ ಫಸ್ಟ್ ಆಫ್ ಆಲ್ ಯಕ್ಷಗಾನ ನಮ್ಮ ಕುಡ್ಲದ ನಮ್ಮ ತುಳುನಾಡ್ದ ಒಂಜಿ ಹೆಮ್ಮೆ ಅಂದೆ ಪನೋಲಿ ಖುಷಿ ಅಂಡ್ 17 ಜೋಕ್ಲ ಒಂಜಿ ಯಕ್ಷಗಾನ ಪಾಡ್ದು ಒಂಜಿ ಪರ್ಫಾರ್ಮೆನ್ಸ್ ತೊಜಪಾಯರು ಪರ್ಫಾರ್ಮೆನ್ಸ್ ಮಂತೇರು ಮಸ್ತ್ ಖುಷಿ ಅಂಡ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಕಮಿಂಗ್ ಬ್ಯಾಕ್ ಟು ಡಾನ್ಸ್ ಪರ್ಫಾರ್ಮೆನ್ಸ್ ಪನ್ನಾಕ ದಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಯೂಸ್ ಮಾಡ್ತಾರೆ. ಯಕ್ಷಗಾನನೇ ಮನ್ಪೋಡು ಅವಲ 17 ಜನ ಯಕ್ಷಗಾನನೇ ಕಾಸ್ಟ್ಯೂಮ್ ಪಾಡ್ದು ಪರ್ಫಾರ್ಮ್ ಮನ್ಪೋಡು ಪನ್ನ ದಾಗಿ ಮಂತಾರೆ. ಒಂದು ವೆರೈಟಿ ಆದಿಪ್ಪಡು ಬಂದು ಮಾತಾಡಿಡ್ಲು ಅಂತ ಗ್ರ್ಯಾಂಡ್ ಆದ ತೋಜಾಡಪ್ಪ ನಾವು ಅವೇ ಏನು ದಾಗ್ ಪನ್ನೊಂದುಲೆ ಪನ್ನಾಗ ಮಾತಿರಲ್ಲ ಥಾಟ್ ಒಂದುವೇ ಬರ್ಪುಂಡು ಎಪ್ಪಲ್ಲ ಯಕ್ಷಗಾನ ದಾಗ್ ಮನ್ಪರ್ ಪನ್ನಾಗ ಅಕ್ಲು ಪನ್ಪೇರು ಅವು ಗ್ರ್ಯಾಂಡ್ ತೋಜೋಡು ಒಂಜಿ ಸೇಮ್ ಪಾಯಿಂಟ್. ಓಕೆ. ಬೊಕ್ಕ ಒಂಜಿ ಕಾಸ್ಟ್ಯೂಮ್ಸ್ ಎಡ್ಡೆ ಪೊರ್ಲದು ತೋಜೋಡು ಐಕ್. ಬಟ್ ನೋ ಒನ್ ಇಸ್ ಕಾನ್ಸಂಟ್ರೇಟಿಂಗ್ ಆನ್ ದ ಡಾನ್ಸ್. ಎಸ್. ಆ ಡಾನ್ಸ್ ಆರ್ಟ್ಗೆ ಆ ಡಾನ್ಸ್ ಫಾರ್ಮ್ಗೆ ಏರ್ಲಾಕ್ಲು ಕಾನ್ಸಂಟ್ರೇಟ್ ಮಂತೊಂದಿಜ್ಜೇರು ಅವೇ ಬೇಜಾರಾಪೀನಿ. ಫಸ್ಟ್ ಬೇಸಿಕ್ ಆಫ್ ಯಕ್ಷಗಾನ ಈಸ್ ಶೋಲ್ಡರ್ಸ್ ಅಪ್ ಎಪ್ಪಲ ಅವೇ ಫಾರ್ಮ್ ಬರೋಂದಿಜ್ಜನ ದಾಗ್ ಅಟೆಂಪ್ಟ್ ಮಲ್ಪುನು ಅರ್ಥ ಅಂಡೇರೆಗೆ ಪಂಡ ಒಂದು ಪೂರ ಸ್ಟಾರ್ಟಿಂಗ್ ಬೇಸಿಕ್ ಡ್ಯಾನ್ಸರ್ಸ್. ಕರೆಕ್ಟ್. ಬೇಸಿಕ್ ಡಾನ್ಸಸ್ ಅನ್ನಂಗ ಯಕ್ಷಗಾನ ಈಸ್ ನಾಟ್ ಬೇಸಿಕ್ ಡಾನ್ಸ್, ಇಟ್ಸ್ ಅ ಡಿಫಿಕಲ್ಟ್ ಫಾರ್ಮ್ ಆಫ್ ಆರ್ಟ್. ಓಕೆ. ಕರೆಕ್ಟ್ ಅತೆ. ಎಸ್ ಎಸ್. ಸೊ ಅವೇನು ನಮ್ಮ ಬೇಸಿಕ್ ಡಾನ್ಸಸ್ ಇಂಚ ಜೋಕ್ಲೆಗೆ ಇಂಚ ಕೊರ್ನ ಅವು ಅಕ್ಲು ಎಂಚ ಮನ್ಪೇರು ಅಕ್ಲು ಜಸ್ಟಿಫೈ ಮನ್ಪೇರು ಆಪು ಜೊತೆ ಪೊರ್ಲು ತೋಜ್ವೇರ್ ನೋ ಡೌಟ್ ಪೊರ್ಲು ತೋಜ್ವೇರ್ ಕಲರ್ಫುಲ್ ಅದು ತೋಜ್ವೇರ್. ಬಟ್ ಡಾನ್ಸ್ ಬಂದಾಗ ನಮಕ್ ಪ್ರಾಬ್ಲಮ್ ಆಪು ಓಕೆ ನಿಕ್ಲೆಗ್ ಪ್ರಾಬ್ಲಮ್ ಆಪು. ಓಕೆನಾ. ಸೊ ಓವರ್ ಆಲ್ ಇಟ್ ವಾಸ್ ಲುಕಿಂಗ್ ಇರ್ ಪಂಡಿಲಕ್ಕನೆ ಇಟ್ ವಾಸ್ ಲುಕಿಂಗ್ ಕಲರ್ಫುಲ್, ಇಟ್ ವಾಸ್ ಲುಕಿಂಗ್ ಬ್ಯೂಟಿಫುಲ್. ಕಾಸ್ಟ್ಯೂಮ್ಸ್ ಶೋಕ್ ತೋಜು ಕಾಸ್ಟ್ಯೂಮ್ಸ್ ಪೊರ್ಲು ತೋಜೊಂದುಲ್ಲು ಬೊಕ್ಕ ಮಾತೆರ್ಲ ಕಾಸ್ಟ್ಯೂಮ್ ದೊಟ್ಟಿಗೆ ಪೊರ್ಲು ಕ್ಯೂಟ್ ತೋಜೊಂದುಲ್ಲೇರ್. ಬಟ್ ಪರ್ಫಾರ್ಮೆನ್ಸ್ ಇಂಕ್ ಓಲಾ ಇಷ್ಟ ಆಯ್ಜಿ. ಸೊ ಐ ಥಿಂಕ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಟೈಮ್ ಸೀಸನ್ ನೆಕ್ಸ್ಟ್ ಸೀಸನ್ಗೆ ಬಂದಾಗ ನಿಕ್ಲು ನನ್ಲ ಒಂತೆ ಥಾಟ್ ಕೊಡ್ದು ನನ್ಲ ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಪತ್ತೊಂದು ಬರ್ಪರ್ ಅಂದು ನಂಜಿ ನಂಬಿಕೆ. ಸೊ ಓಕೆ, ಸಾರಿ ಫಾರ್ ದಿಸ್ ಟೈಮ್ ಬಟ್ ದಟ್ಸ್ ಓಕೆ. Okay, sir. Thank you so much and God bless you all. Okay, sir. Thank you. Dream Zone Dance Crew. Yes. Once again, choreographer ಗೆ ಎಂಗ್ಲು ಸೆಕೆಂಡ್ ಟೈಮ್ ಮೀಟ್ ಆവുന്നിಲ್ಲ. Yes. ಸೇಮ್ ಕೊರಿಯೋಗ್ರಾಫರ್ ದಾತಿಂದು ಬೈದರ್ ಪೂರ ನಮ್ಮ ಯಕ್ಷಗಾನ ಮಂಡಳಿದಕ್ಲು ದಾತಿಂದು ಬೈದರ್ ಕಾಂಡೆ ಪುಂಡಿಯಾ ಇಡ್ಲಿಯಾ ಒಂತ ಇಡ್ಲಿ ಏರ್ ಅಮ್ಮ ಬಾಡ್ನೆ ಅಮ್ಮ ಬಂದಿನ ಇಡ್ಲಿ ಅಂತ ಕಮ್ಮಿ ಮಾಡ್ದಾರ ಅಂದ ಇಡ್ಲಿ. ಓಕೆ. ನಿಕ್ಲ ಇಂಕ್ ಲುಕ್ ಬಾರಿ ಪೊರ್ಲು ತೋಜುಂಡು ಸ್ಟೇಜ್ಡ್ ಆ ಒಂಜಿ ಗೆಟಪ್ ನಿಕ್ಲು ಒಂಜಿ 2 ಜನ ಕಪಲ್ ನಕ್ಲು ಮಿತ್ತು ಉಂತುದು ತೀರ್ಥ ನಿಕ್ಲು ಫಾರ್ಮೇಷನ್ ಮಂತಾರೆ ಬ್ಯೂಟಿಫುಲ್ ಆದ ನದೀಮ್ ದೀಮ್ ತನ ಆ ಸಾಂಗ್ ಒಂಜಿ ಬಾರ್ ಶೋಕ್ದ ಲುಕ್ ಸೂಪರ್ ಇತ್ತು ತುಯ್ಯಾರ ಸ್ಟಾರ್ಟಿಂಗ್ ದ ವಿತ್ ಕಾಸ್ಟ್ಯೂಮ್ ವಿತ್ ಫಾರ್ಮೇಷನ್ ಎಡ್ಡೆತ್ತನ್ ಆಯ್ಡ್ದು ಬೊಕ್ಕ ನಿಕ್ಲು ಬತ್ತರು ತೀರ್ಥ ಬತ್ತರು ಡ್ಯಾನ್ಸ್ ಮಂತಾರೆ ಕೋಆರ್ಡಿನೇಷನ್ ಒಂಚೂರು ಅಂಚಿಂಚಾಂಡು ನಲ್ಲ ಒಂತೆ ಕೊರಿಯೋಗ್ರಫಿ ವೈಸ್ ಇರೆಗ್ ಒಂಚೂರು ಫಾರ್ಮೇಷನ್ಸ್ ಎಡ್ಡೆ ಥಾಟ್ ಮಂದೊಲಿ ಅಂದು ತುಲೆ ಆರ್ಟ್ ಅಂದು ಯಕ್ಷಗಾನ ಇಸ್ ಅ ಬ್ಯೂಟಿಫುಲ್ ಆರ್ಟ್ ಆಫ್ ನಮ್ಮ ಕುಡ್ಲ ನಮ್ಮ ಫಾರ್ಮ್ ಆರ್ಟ್ ಅಂಚನೆ ಇಪ್ಪುಂಡು ಅಂಡ ಐಕೆ ಕೊರಿಯೋಗ್ರಫಿ ಇನ್ಕ್ಲೂಡ್ ಮನ್ಪುನಾಗ ವೇರಿಯೇಷನ್ ಕೊರ್ಪೇರು ನೆಟ್ ಇಂಕೊಂಚೂರು ವೇರಿಯೇಷನ್ ಕಮ್ಮಿ ಅಂಡು ಈತು ಶೋಕದ ಪೊರ್ಲು ಭಾರಿ ಶೋಕದ ಗೆಟಪ್ ಮಂತ್ ಕನದರ್ ಅಂಡ ಕೊರಿಯೋಗ್ರಫಿ ಒಂತೆ ಸ್ಟ್ರಾಂಗ್ ಆದಿತ್ತಂಡ ಬ್ಯೂಟಿಫುಲ್ ಆತು ಭಾರಿ ಪೊರ್ಲು ಆತು. ಸೊ ಎಂಕ್ ಲುಕ್ ವೈಸ್ ಮಸ್ತ್ ಲೈಕ್ ಅಂಡ್ ಕೊರಿಯೋಗ್ರಫಿ ವೈಸ್ ಒಂತ ವೀಕ್ ಅಂಡ್. ಓಕೆ ಸರ್. ಸೊ ಆ್ಯನ್ ಇರೇಗ್ ಬಂದ್ಬಿಟ್ಟು ಕೊರಿ ಅಕ್ಲ ಪಾಪ ತಪ್ಪತ್ತು ಇರ್ನ ಗುರು ಮಾರ್ಗದರ್ಶಿ ಈರ್ ಮಾರ್ಗದರ್ಶಿ. ಓಕೆ ಸರ್. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಪಾಪ ಅಕ್ಲೇನೊಂಜಿ ಯಕ್ಷಗಾನ ಆಂಡಲ ಐಟ್ ವೆರೈಟಿ ಕೊರ್ಲೆ. ಓಕೆ ಸರ್. ಓಕೆ. ಏತು ಏತು ಏತೇತು ಇರೆಗ್ ಎಂಚಿಂಚಿನ ಫಾರ್ಮೇಷನ್ ಮನ್ಪೊಲಿ ಈತು ಪೊರ್ಲದ ಗೆಟಪ್ ಒಂಚೂರು ಒಂಚೂರು ಐಡಿಯಾ ಪಾಡ್ಲೆ ಐಡಿಯಾ ಪಾಡ್ದು ಫಾರ್ಮೇಷನ್ 3 ಜನ ಈಮೆಟ್ 3 ಜನ ಆಮೆಟ್ ಕಪಲ್ ದೊಟ್ಟಿಗೆ 2 ಜನ ಫಾರ್ಮೇಷನ್ ಎದುರು ಬರ್ಪುನು ಪಿರ ಬರ್ಪುನು ಇನ್ಕ್ಲೂಡ್ ಆಪಿನಿ ಒಟ್ಟಿಗೆ ಲೈನ್ ಉಂಟು ಫಾರ್ಮೇಷನ್ ಫ್ಲವರ್ ದಾದನ್ಲ ಪ್ರಾಪ್ ಕೊರ್ಪುಲೆ ಹಾಕ್ಲಿ ದಾದನ್ಲ ಒಂಜಿ ವೇರಿಯೇಷನ್ ಕೊರ್ಲೆ ಅವು ಒಂಚೂರು ಮಿಸ್ಸಿಂಗ್ ಆಂಡವೆ. ಓಕೆ ಓಕೆ ಸರ್. ಓಕೆ. ಆ್ಯಂಡ್ ಡ್ಯಾನ್ಸ್ ವಾಸ್ ಆಲ್ಸೋ ಸ್ಟಾರ್ಟಿಂಗ್ ದ ಬಾರಿ ಶೋಕ್ ಇತ್ತು ಬಾರಿ ಎಡ್ಡೆ ಮಂತಾರೆ ಡ್ಯಾನ್ಸ್ ಪೂರ ಈಗ್ಲ ನಿಕ್ಲು ಕ್ಲಾಪ್ ಹೊಟ್ಲೆ ಅವರ
ಜೋಕ್ಲೆ ಎಡ್ಡ ಆತನ ಡ್ಯಾನ್ಸ್ ಹೆಂಗೆ ಕೊಂಚ ಕೊರಿಯೋಗ್ರಫಿ ಒಂಚೂರು ಇಂದಾಂಡು ಮಿಸ್ಸಿಂಗ್ ಅಂಡ್ ಪ್ಲೀಸ್ ಒಂಚೂರು ನೋಟ್ ಡೌನ್ ಮನ್ಪುಲೆ ನೆಕ್ಸ್ಟ್ ಟೈಮ್ಗೆ ಒಂಚೂರು ಎಂಕ್ಲು ಪನ್ಪಿನ ಪಾಯಿಂಟ್ ಇರೆಗ್ ಹೆಲ್ಪ್ ಆವು ಎಂಕ್ಲು ಇರ್ನ ಎಗೇನ್ಸ್ಟ್ ಅತ್ತು ಎಂಕ್ಲಿನ ಮೂಲ ಕುಲ್ಲದೇರಿ ನಮ್ಮ ಟೈದಕ್ಲು ಡ್ಯಾನ್ಸ್ ವಾರಿಯರ್ಸ್ ಫೋರ್ಡ್ ಕುಲ್ಲದೇರ್ ಪಂಡ ಎಂಕುಲ್ ನಿಕ್ಲೆಗ್ ಇನ್ಪುಟ್ ಎಡ್ಡೆ ಕೊರಡು ನೆಗೆಟಿವ್ ಕೊರ್ರೆ ಆಪುಜಿ ಪಾಸಿಟಿವ್ ಕೊರಡು ಸೊ ಒಂದು ಡ್ಯಾನ್ಸ್ ವಾರಿಯರ್ಸ್ ಪಂಡ ಮೇಯ್ನ್ ಎಂಕ್ಲೆ ಡ್ಯಾನ್ಸ್ ಬೋಡು ಮಿಸ್ಸಿಂಗ್ ಡ್ಯಾನ್ಸ್ ದ ಫಾರ್ಮೇಷನ್ಸ್ ಡ್ಯಾನ್ಸ್ ಒಂಚೂರು ಮಿಸ್ಸಿಂಗ್ ಇತ್ತು ಎಲ್ಟನ್ ಪನ್ಲಕ ಸೊ ಓವರ್ ಆಲ್ ಬ್ಯೂಟಿಫುಲ್ ಲುಕ್ಸ್ ಸೂಪರ್ ಎಂಗೆ ಭಾರಿ ಖುಷಿ ಅನ್ ಲುಕ್ ಬಟ್ ಡ್ಯಾನ್ಸ್ ಪ್ಲೀಸ್ ಡ್ಯಾನ್ಸ್ ಬೋರ್ಡ್ ಎಂಕ್ಲೆಗ್ ಓಕೆ ಓಕೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆ ಕನಸುಗಳ ರಾಶಿಯನು ಕಂಡಾವೋ ಚೆಲುವೆ ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ ನಿಂಗೆ ಹಾರೋಕ್ಕೆ ಬರಲ್ಲ ಅಂತ ಹೆದರ್ಬೇಡ, ನನ್ನ ನಂಬು. ನಾನು ನಿನ್ನ ರೆಕ್ಕೆ ಆಗಿದ್ದು ಖುಷಿಯಾಗಿ ಹಾರಿಸ್ತೀನಿ. ಖುಷಿಯೆಲ್ಲ ಕಳೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ. ಸಾರಿದ ಚಂಡಮಾರುತ
ಚಿನ್ನ ಜೀವನದಲ್ಲಿ ಬಿದ್ದು ಎದ್ದು ಮೈಕ್ ಕೊಡುಕೊಂಡು ನಿಂತಿರೋ ದೇಹ ಕಣ ಇದು. ಸಲ್ಲ ಮುಡಿಯೋ ಸೀನೆ ಇಲ್ಲ ಡಾರ್ಲಿಂಗ್. ಸುಮ್ಮನ್ ನುಗ್ತಾ ಇರೋದೆ, ತೊಡೆ ತಟ್ತಾ ಇರೋದೆ. ಟ್ವಿನ್ಸ್ ಡಾನ್ಸ್ ಕ್ಲಾಸ್ ಹುಬ್ಬಳ್ಳಿ. ಸರ್ ಯಾರಮ್ಮ ಟ್ವಿನ್ಸ್ ಇದರಲ್ಲಿ? ಅವರಾ? ಒಬ್ಬರೇ ಇದ್ದಾರೆ. ಅವ್ರದ್ದು ಅಣ್ಣ ಮನೇಲಿದ್ದಾರೆ ಸರ್. ಈಗ ಮನೆಗೆ ಹೋಗ್ಬೇಕು ನಾನು. ಸರಿ, ಓಕೆ. ಕೊರಿಯೋಗ್ರಫರ್ ಯಾರು? ನಾನು ಸರ್. ಆ್ಯಂಡ್ ಕೊರಿಯೋಗ್ರಫಿ ಟೀಮ್ ಇದೆ, ಚಂದು ಮಾಸ್ಟರ್ ಅಂತ ಆ್ಯಂಡ್ ಯೂಸುಫ್ ಸರ್ ಅಂತ ಇದ್ದಾರೆ. ನನ್ನ ಹೆಸರು ವಿಜಯ್ ಪಾಟೀಲ್ ಅಂತ. ಓಕೆ ಓಕೆ, ಎಸ್ ಸರ್. ಸೂಪರ್. ಏನ್ಮ ನೀನು? ಥ್ಯಾಂಕ್ ಯು ಸರ್. ಏನು ನೀನು ಚೋಟಾ ಪ್ಯಾಕೆಟ್ ಬಡ ಧಮಾಕ ಇದ್ದಂಗೆ ಇದ್ದೀನಿ. ಟಾಪಾ 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 ಅಂತ. ಏನು ಮಾ ಥ್ಯಾಂಕ್ ನೀನು ಯು ಸರ್. ಸೂಪರಾಗಿ ಪರ್ಫಾರ್ಮ್ ಮಾಡಿದಿಮ್ಮ, ಸೂಪರಾಗಿ ಮಾಡಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರಪ್ಪ, ಬ್ಯೂಟಿಫುಲಿ ಡನ್. ಓಕೆ, ಕೊರಿಯೋಗ್ರಫಿ ಆಗಲಿ, ಸಾಂಗ್ ಸೆಲೆಕ್ಷನ್ಸ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಎಂಟ್ರಿ ಡುವೆಟ್ ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲ ಸೂಪರಾಗಿತ್ತು. ಬಟ್ ಅಲ್ಲಲ್ಲಿ ಸ್ಮಾಲ್ ಮೈನ್ಯೂಟ್ ಕರೆಕ್ಷನ್ಸ್ ಹೇಳ್ತೀನಿ, ಅದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸ್ಪೆಷಲಿ ನಿಮ್ಮ ಇದು ಕ್ರಿಸೆಂಡು ಲಾಸ್ಟ್ ಪರ್ಫಾರ್ಮೆನ್ಸಲ್ಲಿ ಲಾಸ್ಟಿಗೆ ಡಾನ್ಸ್ ಇನ್ನೂ ಜೋಶಲ್ಲಿ ಬರಬೇಕಿತ್ತು. ಸ್ಟನ್ಸ್ ಬ್ಯಾಡ್ ಆಯ್ತಲ್ಲಿ, ಬಟ್ ಡಾನ್ಸ್ ಬೇಕಾಗಿತ್ತು. ಬಟ್ ದಟ್ಸ್ ಓಕೆ, ಅದೆಲ್ಲ ಚಿಕ್ಕ ಮಗು ತಿಂದು ಬಿಸಾಡಿದ್ಲು ಅಷ್ಟೇ. ಓಕೆ, ಬಟ್ ಅದರ್ವೈಸ್ ಕೊರಿಯೋಗ್ರಫಿ ಇಸ್ ನೈಸ್, ಪರ್ಫಾರ್ಮೆನ್ಸ್ ಲೆವೆಲ್ ಸೂಪರ್, ಎಲ್ಲ ಸೂಪರ್ಪ. ಥ್ಯಾಂಕ್ ಯು. ಏನಮ್ಮ ನಿನ್ನ ಹೆಸರೇನು? ಸಾನ್ವಿ. ಸಾನ್ವಿ. ಯಾರು ಸಾನ್ವಿ ಹೇಳು? ನಾನೇ ಸರ್. ಅಲ್ಲ, ಯಾರು ಸಾನ್ವಿ ಹೇಳು? ಡ್ಯಾನ್ಸ್ ವಾರಿಯರ್ ಸಾನ್ವಿ. ಓ ಸೂಪರ್ಪಾ, ಸೂಪರ್, ವೆರಿ ಗುಡ್ ರಾ. ಹಿಂಗೇನೆ ಪರ್ಫಾರ್ಮೆನ್ಸ್ ಆಗಲಿ, ಕೊರಿಯೋಗ್ರಫಿ ಆಗಲಿ, ಆ ಜೋಶ್ ಆಗಲಿ ಹಿಂಗೇನಿರಲಿ. ಆ್ಯಂಡ್ ಐ ಹೋಪ್ ಆ್ಯಂಡ್ ಪ್ರೇ ದ್ಯಾಟ್ ಯು ಕಮ್ ಟು ದ ನೆಕ್ಸ್ಟ್ ರೌಂಡ್. ಬಟ್ ಸೂಪರ್, ಆಲ್ ಓವರ್, ವೆರಿ ವೆಲ್ ಡನ್, ಬ್ಯೂಟಿಫುಲಿ ಡನ್. ಓಕೆ, ಆ್ಯಂಡ್ ಸ್ಪೆಷಲಿ ಆ ಮಗುಗೋಸ್ಕರ ಥ್ಯಾಂಕ್ ಯು ಸರ್. ವೆರಿ ವೆಲ್ ಡನ್, ಸೂಪರ್ಪ, ಸೂಪರ್, ವೆರಿ ಗುಡ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮದು ಪರ್ಫಾರ್ಮೆನ್ಸ್ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಸ್ಟಾರ್ಟಿಂಗಿಂದ ನೋಡಬೇಕಾದ್ರೆ ನನಗೆ ಸ್ವಲ್ಪ ಗೂಸ್ ಬಾಂಬ್ಸು ಬಂತು. ಆ ಹಕ್ಕಿದು ಬಗ್ಗೆ ನೀವೊಂದು ಇದು ಮಾಡಿದ್ರಲ್ಲ, ಹೆದರಬೇಡ ನಾನಿದ್ದೇನೆ ನಿಂಗೆ ರೆಕ್ಕೆ ಕೊಡ್ತೇನೆ ಅಂತ, ನಂಗೆ ಕನೆಕ್ಟ್ ಆಯ್ತು ಅದು. ಆ್ಯಕ್ಚುಲಿ ಇಟ್ಸ್ ರಿಯಲಿ ಗುಡ್, ವೆರಿ ಬ್ಯೂಟಿಫುಲ್. ಸ್ಟಾರ್ಟಿಂಗ್ ವಾಸ್ ರಿಯಲಿ ಗುಡ್, ಆ್ಯಂಡ್ ದ ಟ್ರಿಕ್ಸ್ ಆ್ಯಂಡ್ ದ ಫ್ಲಿಪ್ಸ್ ಆ್ಯಂಡ್ ವಾಟ್ ಎವರ್ ದ ಟೆಕ್ನಿಕ್ ಯು ಯೂಸ್ಡ್, ಇಟ್ ವಾಸ್ ಆನ್ ದ ಬೀಟ್ಸ್ ಆ್ಯಂಡ್ ದ ಮ್ಯೂಸಿಕಲಿ ಇತ್ತು. ಅದು ಆಫ್ ಆಗಿಲ್ಲ, ನಂಗೆ ಅದು ತುಂಬ ಕ್ಲಾರಿಟಿ ಇತ್ತು, ಅದು ಸಕ್ಕದಾಗಿತ್ತು, ಸೂಪರ್. ಅದು ಡುಯೆಟ್ ವಾಸ್ ರಿಯಲಿ ಗುಡ್. ಕಮ್ ಟು ದ ನೆಕ್ಸ್ಟ್, ನಿಮ್ಮದು ಗ್ರೂಪ್ ಬಂತು. ಆವಾಗ ಬರುವಾಗ ಸ್ವಲ್ಪ ನಮಗೂ ಹೆದರಿಕೆ ಆಯಿತು. ಅಂದರೆ ಅದು ಫುಲ್ ಒಂದು ಮಂಡಲಿ ಒಂದು ಬಂದು ಹೊಡೆದಂಗೆ, ಅಂದರೆ ಜೋಶಲ್ಲಿ ಸಖತ್ ಫೈರ್ ಹೊಡೆದಾಗಾಯಿತು ಸ್ಟೇಜಲ್ಲಿ. ಬಂದ ತಕ್ಷಣ ನೀವೊಂದು ಸ್ಟೆಪ್ಸ್, ಕೊರಿಯೋಗ್ರಫಿ ವಿತ್ ಕೋಆರ್ಡಿನೇಷನ್ ಸಖತ್ತಾಗಿತ್ತು. ಓವರ್ ಆಲ್ ಟಿಲ್ ಎಂಡ್ ಇಟ್ ವಾಸ್ ರಿಯಲಿ ನೈಸ್. ಸ್ವಲ್ಪ ಕೋಆರ್ಡಿನೇಷನ್ ಮಿಸ್ಸಿಂಗ್ ಇತ್ತು ಆಚೆ, ಬಟ್ ನಿಮ್ಮದು ಪರ್ಫಾರ್ಮೆನ್ಸ್ ಟಾಪ್ ಟು ಎಂಡ್ ವಾಸ್ ರಿಯಲಿ ಸೂಪರ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಮಾಡಿದ್ರ. ಗ್ರೂಪ್ ಎಂಟ್ರಿ ವಾಸ್ ರಿಯಲಿ ಗುಡ್. ಕೋಆರ್ಡಿನೇಷನ್ ಸ್ವಲ್ಪ ಆಚೆ ಆಯಿತು, ಆದರೂ ಪರವಾಗಿಲ್ಲ, ಅದು ಬ್ಯಾಂಗ್ ಆನ್ ಆಯಿತು ಎಂಡಿಗೆ. ಓವರ್ ಆಲ್ ಈಸ್ ರಿಯಲಿ ಗುಡ್, ಎಂಡ್ ವಾಸ್ ರಿಯಲಿ ಸೂಪರ್. ಆ್ಯಂಡ್ ಎಲ್ಟನ್ ಸರ್, ನೀವೇನು ಹೇಳ್ತೀರಾ? ಅದು ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಮಿಸ್ಟೇಕ್ ಆಯಿತು ನಾನು ಹೇಳಿದ್ದು.
ದೀಪಾವಳಿಗೆ 1 ವಾರ ಇದೆ ಅಂತ ಹೇಳಿದ್ದೆ. ಸೊ ಛೋಟಾ ಪ್ಯಾಕೆಟ್ ಧಮಾಕ ಇಲ್ಲಿದೆ, ಧಮಾಕ ಆಗಲಿಲ್ಲಲ್ಲ, ಸೊ ಧಮಾಕ ಆಗಬೇಕು. ಏನು ಹೇಳ್ತೀರಾ ಅಲ್ವಾ? ಆಗಲೇಬೇಕಾಗುತ್ತೆ, ನೀವು ಮಾಡಿದ್ರು. ವೆರಿ ನೈಸ್, ಸೂಪರ್, ವೆರಿ ಗುಡ್. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕೊಡಲಿನ ನಾದಾಗಲಿಲ್ಲ, ಮನೆ ಕಡೆಗೆ ಕಳಿಸು ಕಾಟಿಗೆ ಮಾಡಿರು ಗಮ್ಮನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ ಬಾ ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಗೋಪಾಲ ಬಾ 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 ಗೋವಿಂದ ಬಾ 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 ಸನಿ ಮನಿಧ ಗಧಮ ಸಪ ಮಗರೆ ಪಮಗರೆ ಗಸ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ಮೀನು, ಮಧುರಾಪುರವ ದಾಟಿ ನನ್ನ ಹುಡುಗಿಯೇ ಬಗೆ ಬಂದು. ಸರಸಿಗೆ ಬರುವುದು ಸನಿಹವು ಇರುವುದು ಅರೆದರೆ ಬಿರುದರೆ ಶ್ರೀಕೃಷ್ಣ, ಸರಸಿಗೆ ಕರೆಯದ ಯುಗಗಳು ಕರೆದವು ಆಯೋ ಸಕಲ ಸಂಪನ್ನ. ಕಾದು ಕಾದು ಸಾಕಾಯಿತು ಬಾಳ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಗೋಪಾಲ ಇಲ್ಲಿ ದ್ವಾಪರ ಯುಗದ ಹಾಡು, ಸರಿಯಾಗದು ಸುಮ್ಮನೆ ಓಡು, ಗಲಿಗಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಸಮಯ ಸಲಿಗೆಗೆ ಮಧುಮಯ ಘಳಿಗೆಗೆ ನಿನ್ನ ಜೊತೆ ಇರುವೆವು ಶ್ರೀಕೃಷ್ಣ, ಒಲವಿನ ನುಡಿಯಲ್ಲಿ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿನ್ನ. ರಾಧೆ ರೊಕ್ಕ ಬಂದಾಯ್ತಲ್ಲ ಬಾರು ಬೆಣ್ಣೆ ಕಳ್ಳ. ಗೋಪಾಲ 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 ಬಾ ಬಾ ಗೋವಿಂದ ಬಾ 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 ಗೋಪಾಲ ಗೋವಿಂದ ಬಾ 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 ಗೋಪಾಲ ಗೋವಿಂದ ಬಾ 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 ಗೋಪಾಲ
ರಿದಮ್ ಕೀಪರ್ಸ್ ಡ್ಯಾನ್ಸ್ ಅಕಾಡೆಮಿ ಶಕ್ಲೇಶ್ಪುರ್, ನಮಸ್ಕಾರ. ಮಂಗಳೂರಿಗೆ ನಮಸ್ಕಾರ, ಸರ್. ಸುಸ್ವಾಗತ. ಥ್ಯಾಂಕ್ ಯು. ನಮ್ಮ ಟಿವಿ ಡ್ಯಾನ್ಸ್ ವಾರಿಯರ್ ಸೀಸನ್ 4ಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಹೇಗಾಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಎಂಜಾಯ್ ಮಾಡ್ತಿದ್ದೀರಾ? ಎಸ್ ಸರ್. ಹೇಗಾಯ್ತು ಪರ್ಫಾರ್ಮೆನ್ಸ್ ನಿಮ್ಮದು? ಸರ್ ನೀವೇ ಹೇಳ್ಬೇಕದು ಚೆನ್ನಾಗಾಯ್ತೇನಂತ. ಹೌದಾ? ಎಸ್. ಓಕೆ. ನಿಮ್ಮದು ಕೊರಿಯೋಗ್ರಫರ್ ಯಾರು? ಕುಮಾರ್ ಸರ್. ಕರಿತೀರಾ? ಎಸ್. ಓಕೆ. ಕುಮಾರ್ ಸರ್ ಬನ್ನಿ. ನಮಸ್ತೆ ಸರ್. ಕುಮಾರ್ ಸರ್. ಹಲೋ ಸರ್. ಹಲೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು. ಥ್ಯಾಂಕ್ ಯು ಸರ್. ಶ್ರೀಕೃಷ್ಣ ರಾಧೆ ಅವರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಾ. ಎಸ್ ಸರ್. ಸೊ ಅದು ಯಾಕೆ ನೀವು ವೆಸ್ಟರ್ನೇ ಇದು ಮಾಡಿದ್ದೀರಾ ಹೇಳ್ತೀರಾ ನನಗೆ? ಫುಲ್ ವೆಸ್ಟರ್ನ್ ಲಾಸ್ಟ್ಗೆ ಒಂದು ಪಾರ್ಟ್ ನೀವು ಕೃಷ್ಣ ರಾಧೆ ಇಟ್ಟಿದ್ದೀರಾ. ಸ್ಟಾರ್ಟಿಂಗ್ ಅದು ಯಾವ ಇದರಲ್ಲಿ ಅಂದರೆ ಯಾಕೆ ನೀವು ಎಲ್ಲ ಈಗ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲು ಯೂಸ್ ಮಾಡಿದ್ದೀವಿ ಹೇಗೆ? ಹೌದು, ನೋಡಿದೆ ನಾನು. 2-4 ಫಾರ್ಮ್ಸ್ ಇರಲಿ ಅಂತ ಆ ಥರ ಮಾಡಿ ಪ್ಲ್ಯಾನ್ ಮಾಡಿದ್ದೆ. ಓಕೆ, ಅದೇ ನನಗೆ ಇದರಲ್ಲಿ ವೇರಿಯೇಷನ್ ಕಾಣ್ತು, ಅದಕ್ಕೆ ಕೇಳಿದ್ದು ನಾನು. ಓಕೆ ಸರ್. ಸೊ ನೀವು ತುಂಬ ವೆಸ್ಟರ್ನ್ ನನಗೆ ಆಯಿತು, ತುಂಬ ವೆಸ್ಟರ್ನ್ ಪಾರ್ಟ್ ತುಂಬ ಆಯಿತು. ಆದರೂ ಸಹ ಕೃಷ್ಣ ರಾಧೆಯನ್ನು ಈ ಥರ ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ ಡಿಫ್ರೆಂಟ್ ಫಾರ್ಮೇಷನಲ್ಲಿ ತೋರಿಸಿದ್ದೀರಾ, ವೇರಿಯೇಷನ್ನು ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿತ್ತು. ಕೊರಿಯೋಗ್ರಫಿ ವೈಸ್ ತುಂಬ ಚೆನ್ನಾಗಿದೆ. ಫಾರ್ಮೇಷನ್ಸ್ ನನಗೆ ತುಂಬ ಚೆನ್ನಾಯಿತು. ಥ್ಯಾಂಕ್ ಯು ಸರ್. ವಿತ್ ದ ಪ್ರಾಪ್ಸ್ ಆ್ಯಂಡ್ ಕಾಸ್ಟ್ಯೂಮ್ ಲುಕ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ನಿಮ್ಮದು ಕಾಸ್ಟ್ಯೂಮ್, ಅದು ಪ್ರಾಪ್ಸ್, ನಂತರ ಅದು ನಮ್ಮದು ನವಿಲು ಇದು ಬಂತು, ಅದು ಮತ್ತು ಫಾರ್ಮೇಷನ್ಸ್ ತುಂಬ ಚೆನ್ನಾಗಿತ್ತು. ಟಟ್ಟಿಂಗ್ ಪಾರ್ಟ್ಸ್ ವೆಸ್ಟರ್ನ್ ಇಬ್ಬರು ಕಪಲ್ ಮಾಡಿದ್ದು ಡುಯೆಟ್, ಅದು ಸಹ ಚೆನ್ನಾಗಿತ್ತು. ಓವರ್ ಆಲ್ ಇಟ್ಸ್ ಅ ವೆರಿ ನೈಸ್ ಪರ್ಫಾರ್ಮೆನ್ಸ್. ಕೋಆರ್ಡಿನೇಷನ್ ವೈಸ್ ನನಗೆ ಇಂಪ್ಯಾಕ್ಟ್ ಏನಾಯ್ತು ಅಂದರೆ ಪೊಸಿಷನ್ ವೈಸ್ ಪ್ರಾಪರ್ ಇತ್ತು. ಪೊಸಿಷನ್ ಮೇಂಟೈನ್ ಮಾಡಿದ್ದಾರೆ ಎಲ್ಲರೂ, ಮಕ್ಕಳು ಪೊಸಿಷನ್ ಮೇಂಟೈನ್ ಮಾಡಿದ್ದಾರೆ ಸ್ಟೇಜಲ್ಲಿ. ಥ್ಯಾಂಕ್ ಯು. ಆಚೆ ಆಗಿಲ್ಲ, ಒಬ್ಬರ ಹಿಂದೆ ಒಬ್ಬರು ಹಾಗೆ ಕೊಡಿಲ್ಲ, ಕ್ಲೀನ್ ಆಗಿತ್ತು, ನೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಮಿಕ್ಸ್ ವಿತ್ ಕೃಷ್ಣ ರಾಧೆ ವೆಸ್ಟರ್ನ್ ಹಾಗೂ ಇತರ ಸ್ಟೈಲ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೀರಾ. ಇಟ್ಸ್ ಅ ರಿಯಲಿ ವಂಡರ್ಫುಲ್ ಆ್ಯಕ್ಟ್. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರಿದಮ್ ಕೀಪರ್ಸ್ ಡ್ಯಾನ್ಸ್ ಅಕಾಡೆಮಿ ಸರ್. ಹಲೋ ಸರ್. ಸಕಲೇಶ್ಪುರ ಅಲ್ಲಿಂದ ಬಂದಿದ್ದೀರಾ. ಓಕೆ, ಡೈರೆಕ್ಟ್ಲಿ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ನಿತೇಶ್ ಅವರು ಹೇಳಿದಾಗೆ ನನಗೂ ಇಷ್ಟ ಆಯಿತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದರು. ಸ್ಪೆಷಲಿ ಆ ಡುವೆಟ್ ಸೆಕ್ಷನ್ ಮುದ್ದಾಗಿ ಮಾಡಿದರು ಇಬ್ಬರು. ಅದ್ರ ಜೊತೆ ಈಚೆ 4 ಆಚೆ 5 ಸೂಪರಾಗಿ ಅವ್ರಿಗೆ ಎನರ್ಜಿ ಕೊಟ್ಟರು. ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಎಸ್ಪೆಷಲಿ ಐ ಲೈಕ್ಡ್ ಏನು ಪ್ರಾಪ್ ಯೂಸ್ ಮಾಡಿದ್ರಲ್ಲ ನೀವು, ಅದು ಚೆನ್ನಾಗಿ ಕಾಣ್ತಿತ್ತು ಓಪನಿಂಗಲ್ಲಿ. ಎಸ್ಪೆಷಲಿ ಐ ಲೈಕ್ ದ ಕ್ಲೋಸಿಂಗ್. ಆ ಡಿಶ್ ಬ್ಲಾಸ್ಟ್ ಆದಮೇಲೂ ಆ ಒಂದು ಎಸೆನ್ಸ್ ಕೊಟ್ರಿ, ಆ ಫೀಲ್ ಕೊಟ್ರಿ, ಕೃಷ್ಣ ರಾಧಗೆ ಒಂದು ಫೀಲ್ ಕೊಟ್ರಿ. ಆ ಫ್ಲೂಟ್ ಮ್ಯೂಸಿಕ್ ಹಾಕ್ಕೊಂಡು ಅದ್ರ ಜೊತೆ ಫಾರ್ಮೇಷನ್ ಮಾಡಿ ದೆನ್ ಅಗೇನ್ ಸೆಕೆಂಡ್ ಫಿನಿಶ್ ಕೊಟ್ರಿ, ಸೆಕೆಂಡ್ ಎಂಡ್ ಕೊಟ್ರಿ. ಅದು ನಂಗೆ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಟ್ಯೂಮ್ಸ್ ವೈಬ್ರೆಂಟ್ ಆಗಿದೆ, ವೈಬ್ರೆಂಟ್ ಕಲರ್. ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಎಲ್ಲರೂ ಮುದ್ದಾಗಿ ಕಾಣ್ತಾರೆ. ಹಂಗೆ ಸೇಮ್ ಹಂಗೇನೆ ಡಾನ್ಸು ಚೆನ್ನಾಗಿ ಆಡಿದರು. ಥ್ಯಾಂಕ್ ಯು ಸರ್. ಫಾರ್ಮೇಷನ್ಸ್ ಆಗಲಿ, ಡಾನ್ಸಿಂಗ್ ಎನರ್ಜಿ ಆಗಲಿ, ಸೂಪರ್. ಆಲ್ ಓವರ್ ಐ ಲೈಕ್ಡ್ ಇಟ್. ನನಗೆ ಚೆನ್ನಾಗಿತ್ತು. ಬಟ್ ಐ ಸ್ಟಿಲ್ ಫೀಲ್ ಇನ್ನೂ ಬೆಟರ್ ಆಗ್ಬೋದು. ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇದೆ, ಇನ್ನೂ ಬೆಟರ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅದು ನೀವು ಮಾಡ್ತೀರಾ, ಮಾಡಿ ಬರ್ತೀರಾ ಅಂತ ನಾನು ಥಿಂಕ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನನ್ನ ಸೈಡಿಂದ ನನಗೆ ನೀವು ಸಿಲೆಕ್ಟೆಡ್. ಥ್ಯಾಂಕ್ ಯು ಸರ್. ಈಗ ಅವರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಓಕೆನಾ? ಸೊ ನನ್ನ ಸೈಡಿಂದ ಯು ಗೈಸ್ ಆರ್ ಸಿಲೆಕ್ಟೆಡ್. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ನಿತೇಶ್ ಅವರು ಏನು ಹೇಳ್ತಾರೆ, ಅವರು ಹೂ ಅಂದರೆ ಸೂಪರ್, ಇಲ್ಲಾಂದರೆ ಖಂಡಿತ ನೆಕ್ಸ್ಟ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇಲ್ಲ, ನನಗೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಯಿತು. ನನಗೆ ಓವರಾಲ್ ಕಾಸ್ಟ್ಯೂಮ್ ಮತ್ತು ನಿಮ್ಮದು ಪ್ರೆಸೆಂಟೇಷನ್ ಇತ್ತಲ್ಲ ಸ್ಟೇಜಲ್ಲಿ ತುಂಬ ರಿಚ್ ಇತ್ತು, ತುಂಬ ಒಳ್ಳೆ ಇತ್ತು. ಇಟ್ಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್, ನೈಸ್ ಪರ್ಫಾರ್ಮೆನ್ಸ್. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೇನೆ ಈ ಗ್ರೂಪಿಂದ ಒಳ್ಳೆ ಪರ್ಫಾರ್ಮೆನ್ಸಿಗೆ ನೆಕ್ಸ್ಟ್ ರೌಂಡಿಗೆ. ಸೊ ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಈವನ್ ಫಾರ್ ಮೀ, ಎಸ್, ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡಿಗೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಎಫರ್ಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ರಿದಮ್ ಕೀಪರ್ಸ್ ಡಾನ್ಸ್ ಅಕಾಡೆಮಿ ನ್ಯೂ ಸೀಸನ್ 4 ಡಾನ್ಸ್ ವಾರಿಯರ್ಸ್ದು ಸೆಕೆಂಡ್ ಟೀಮ್ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಓ ಥ್ಯಾಂಕ್ ಯು ಸೊ ಮಚ್.
That's the royalty. Drop the beat. आई चिकनी चमेली चुप के अकेली पौआ चढ़ा के आई चिकनी चमेली चुप के अकेली पौआ चढ़ा के आई चिकनी चमेली चुप के अकेली पौआ चढ़ा के आई चिकनी चमेली चुप के अकेली पौआ चढ़ा के आई आइंदा से मेरे खिलाफ बगावत की काट डालूंगा। भूलिया ही बदल डालता है।
ಹಲೋ ಹಲೋ ಎಂಚಿನ ಪುದರ್ ಏನಿಲ್ಲ ಏನಿಲ್ವಾ ಎಸ್ ನಾನು ಹೇಗಿದ್ದೀರಾ ಕೇಳಿಲ್ಲ. ಹಲೋ ಕನ್ನಡವಾ ಕನ್ನಡವಾ ತುಳುವಾ? ಕನ್ನಡ. ಕನ್ನಡ. ಓಕೆ, ನಿನ್ನ ಹೆಸರು? ರಿತ್ವಿಕಾ. ಹೇಗಾಗ್ತಿದೆ ಡ್ಯಾನ್ಸ್ ಮಾಡಿ? ಸುಸ್ತಾಗ್ತಿದೆ. ಓ ದೇವರೇ, ಅಮ್ಮ ಇದು ಕೊಡ್ಲಿಲ್ವಾ? ತಿಂಡಿ ಕೊಡ್ಲಿಲ್ವಾ? ಬೆಳಿಗ್ಗೆ ಊಟ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. ಮತ್ತೆ ಸುಸ್ತು ಹೇಗಾದದು? ಎನರ್ಜಿ ಲೋ ಆಯ್ತಾ? ಎನರ್ಜಿ ಹಾಕಿದ್ವಲ್ಲ. ಹೌದಾ, ಎನರ್ಜಿ ಹಾಕಿದ್ರಾ? ಹಾ. ಎನರ್ಜಿ ಎಲ್ಲಿ ಎಲ್ಲಿ ಹೋಯ್ತು ಎನರ್ಜಿ? ಮತ್ತೆ ಸುಸ್ತಾಗಿ ಹೇಳಿದ್ ನೀವೀಗ. ಓಕೆ, ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಿ ಎಲ್ಲರೂ? UKG. ಒಬ್ಬ ಓಕೆ, ಎಲ್ಲ ಚಿಕ್ಕಿನಿ ಚಮೇಲಿ ಥರ ಫುಲ್ಲು ಜಿಗ್ಗ 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 ಅಂತ ಸ್ಟೇಜಲ್ಲಿ ಶೈನಿಂಗ್ ಹೊಡಿತಿದ್ದೀರಾ ನೀವು ಎಲ್ಲ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಹಾಂ, ಡ್ಯಾನ್ಸು ಚೆನ್ನಾಗಿತ್ತು ನಿಮ್ಮದು, ಕ್ಯೂಟ್ ಆಗಿದ್ದೀರಿ ಎಲ್ಲರೂ. ಯಾರು ಕೊರಿಯೋಗ್ರಫಿ ಮಾಡಿದ್ದು? ಓ ದೇವರು, ನಂದು ಕೆಬಿದು ಇದು ಒಳಗಿದ್ದು ಫ್ಲವರ್ಸ್ ಸ್ಟಾಪ್ ಆಯ್ತು. ಸರ್ ತುಂಬ ಉದ್ದ ಇದ್ದಾರೆ ಅಂತ. ಎಲ್ಲಿದ್ದಾರೆ ಸರ್? ಕರೀರಿ ಸರ್ ಅನ್ನು. ಓ ದೇವರನ್ನೇ. ಹಲೋ ಸರ್, ಮೈಕ್ ಕೊಡಿ ಸರಿಗೆ. ಹಲೋ ಸರ್. ಹಲೋ ಸರ್. ಹಲೋ, ನಿಮ್ಮ ಹೆಸರು ಸರ್? ವಸಂತ್. ವಸಂತ್, ಉಡುಪಿ ಸೈಬ್ರಕಟ್ಟೆಯಿಂದ. ಹಾಂ ಸರ್. ಸರ್, ಮಕ್ಕಳು ತುಂಬ ಕ್ಯೂಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಆದರೂ ನಮಗೆ ಈ ಸ್ಟೇಜಲ್ಲಿ ಸ್ವಲ್ಪ ಬೇರೆ ಗ್ರೂಪಿಗೆ ಪರ್ಫಾರ್ಮೆನ್ಸಿಗೆ ಕಂಪೇರ್ ಮಾಡಿದರೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಎಫರ್ಟಿಗೆ ನಾನು ಸೆಲ್ಯೂಟ್ ಹೊಡಿತೇನೆ ಮಕ್ಕಳದು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ನೀವೇನು ಕಳಿಸಿದ್ರೆ ಅವರು ಮಾಡಿದರು. ಹಾಂ ಸರ್. ಸೊ ಇಟ್ಸ್ ಅ ವೆರಿ ನೈಸ್. ಒಂದು ನಮ್ಮದು ಯಾವುದು ಕಟ್ರೀನಾ ಕೈಫ್ ಥರ ಫುಲ್ಲು ಜಗಮಗ ಜಗಮಗ ಕಟ್ರೀನಾ ಕೈಫ್, ಮತ್ತು ನಮ್ಮದು ಕರೀನಾ ಕಪೂರ್ ಥರ ಎಲ್ಲ ಫುಲ್ಲು ಚೆನ್ನಾಗಿ ಕಾಣ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು, ನೈಸ್ ಪರ್ಫಾರ್ಮೆನ್ಸ್. ಬಟ್ ಸ್ವಲ್ಪ ಕಂಪೇರ್ ಮಾಡೋಕ್ಕೆ ಹೋಗಬೇಕಾದ್ರೆ ಟಫ್ ಆಗ್ಬೋದು ಬೇರೆ ಗ್ರೂಪಿಗೆ ಕಂಪೇರ್ ಮಾಡಿದರೆ. ಬಟ್ ಐ ಮಸ್ಟ್ ಸೇ ಮಕ್ಕಳದು ಎಫರ್ಟಿಗೆ ಹ್ಯಾಟ್ಸ್ ಆಫ್. ಒಳ್ಳೆ ಟ್ರೈನ್ ಮಾಡಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಸೀಸನ್ಗೆ ಚೆನ್ನಾಗಿ ಒಂದು ಫುಲ್ಲು ಸಖತ್ತಾಗಿ ಆ್ಯಕ್ಟ್ ಸೆಟ್ ಮಾಡಿ ಬನ್ನಿ. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ವಿ ರಾಕ್ಸ್ ಉಡುಪಿ. ಹಾಂ ಸರ್. ಇದರಲ್ಲಿ ವಿ ಯಾರು? ವಿ ನೀವಾ? ವಸಂತ್. ರಾಕ್ಸ್ ಅವರು. ಓಕೆ ಮಕ್ಕಳೇ, ಹಲೋ. ಸುಸ್ತಾಗಿದ? ಈಗ ತಾನೇ ನೀವು ಹೇಳಿದ್ರಿ ಸುಸ್ತಾಗಿದೆ. ಓ, ಈಗ ಆಗ್ಲಿಲ್ವಾ? ಓ ಹೌದಾ, ನೀವು ಇನ್ಸ್ಟಾಲ್ಮೆಂಟಲ್ಲಿ ಡ್ಯಾನ್ಸ್ ಆಡ್ತೀರಾ ಅಂತ. ಆವಾಗ ಸುಸ್ತಾಗಿತ್ತು, ಈಗ ಸುಸ್ತಾಗಲಿಲ್ಲ ಅಂತ ಅಲ್ವಾ? ಹೌದಾ? ಓಕೆ, ಯಾರು ಕಲಿಸಿದ್ದು ಡ್ಯಾನ್ಸ್? ಹೇಳುವ ರೀತಿಯಲ್ಲಿ ನೋಡಬೇಕು. ಸರ್ ಎಷ್ಟೋ ಉದ್ದ ಇದ್ದಾರಾ ಅಂತ. ಸರ್ ಉದ್ದ ಇಲ್ಲ, ಗಡ್ಡ ಮಾತ್ರ ಉದ್ದ ಇದೆ ಅವ್ರದ್ದು. ಓಕೆ, ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್. ವಸಂತ್ ಅವರೇ, ಗ್ರೇಟ್ ಜಾಬ್, ಗುಡ್ ಜಾಬ್. ಥ್ಯಾಂಕ್ ಯು. ಸೂಪರಾಗಿ ಕಲಿಸಿದ್ರ ಮಕ್ಕಳಿಗೆ. ತುಂಬ ಮುದ್ದಾಗಿ ಕ್ಯೂಟಾಗಿ ಅವರು ಡ್ಯಾನ್ಸ್ ಮಾಡ್ತಿದ್ರು. ಕಾಸ್ಟ್ಯೂಮ್ ವೈಸ್ ಆಗಲಿ, ನಿಮ್ಮದು ಪ್ರೆಸೆಂಟೇಷನ್ ಏನು ಮಾಡಿದ್ದೀರಾ ಮಕ್ಕಳಿಗೆ ಸೂಪರಾಗಿ ಕಾಣ್ತಾರೆ. ದೇ ಲುಕ್ ವೆರಿ ಕ್ಯೂಟ್, ಯಂಗ್ ಡಾಲ್ಸ್ ಥರ ಕಾಣ್ತಿದ್ದಾರೆ. ಓಕೆ, ಹಿಂಗೇ ಅವ್ರಿಗೇನು ಟ್ರೈನಿಂಗ್ ಮಾಡಿ. ಹಾಂ ಸರ್. ಓಕೆ, ನಿತೇಶ್ ಅವ್ರು ಹೇಳಿದಾಗೆ ಆಬ್ವಿಯಸ್ಲಿ ಗುಡ್ ಅಟೆಂಪ್ಟ್ ಹೇಳ್ಬೋದು, ಗುಡ್ ಎಫರ್ಟ್ ಇರ್ಬೋದು. ಬಟ್ ಐ ವುಡ್ ಲವ್ ಟು ಸಿ ದೆಮ್ ಅಗೇನ್ ಇನ್ ನೆಕ್ಸ್ಟ್ ಸೀಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೂ ಆಲ್ ದ ಬೆಸ್ಟ್, ಮಕ್ಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಿಂಗೇ ಅವ್ರ ಮೇಲೆ ನಿಮ್ಮ ವಿಶ್ವಾಸ ಯಾವತ್ತೂ ಇರಲಿ, ಹಿಂಗೆ ಪುಷ್ ಮಾಡಿ ಅವರನ್ನು. ಓಕೆ, ಸ್ವಲ್ಪ ಅವ್ರು ನೋಡಿ, ಅವ್ರಿಗೆ ಅರ್ಥ ಆಗಲ್ಲ, ನಾನು ಹೇಳ್ತಾ ಹೋಗ್ತೀನಿ, ನೀವು ಅರ್ಥ ಮಾಡಬೇಕು. ಪರವಾಗಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಕಳು. ಓಕೆ, ಸೊ ನೀವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು, ಆಬ್ವಿಯಸ್ಲಿ ನನಗೆ ಡೌಟು ಇಲ್ಲೇ ಇರ್ತಾರೆ ಪೇರೆಂಟ್ಸು,
ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹಿಂಗೆ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ. ಡಾನ್ಸ್ ಅಂತ ಒಂದು ಆರ್ಟ್ ಕಲೆ ಇದೆಯಲ್ಲ, ಬಿಟ್ಟು ಕೊಡಬೇಡಿ. ಓಕೆ, ಯಾಕೋ ಮಂಗಳೂರಾಗಲಿ ಉಡುಪಿ ಆಗಲಿ ಎಲ್ಲೋ ದಕ್ಷಿಣ ಕನ್ನಡದಲ್ಲಿ ನಾವು ಸ್ವಲ್ಪ ಡಾನ್ಸಿಂಗ್ಗೆ ಸ್ವಲ್ಪ ಬೆಲೆ ಡೌನ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಟಿ ವಿ ನಮ್ಮವರು ಈ ಸ್ಟೇಜನ್ನು ಕೊಡ್ತಾರೆ, ಏನೋ ಒಂದು ಡಾನ್ಸ್ ಕಾಂಪಿಟೇಷನ್ ಮಾಡಿಸ್ತಾರೆ. ಸೊ ಅದನ್ನು ನೀವಿದ್ದರೆ ನಾವು ಇದ್ದರೆ ಅವರು. ಸೊ ನಮ್ಮನ್ನು ಬಿಟ್ಟಾಕಬೇಡಿ, ಮಕ್ಕಳನ್ನು ಬಿಟ್ಕೊಡ್ಬೇಡಿ. ಆ ಪರ್ಫಾರ್ಮೆನ್ಸ್ ಅವರು ಏನು ಅದು ಹಾಬಿ ಇದೆ, ಆ ಆರ್ಟಿಗೆ ನೀವು ಬಿಟ್ಕೊಡ್ಬೇಡಿ, ಸಾಥ್ ಕೊಡಿ ಅಂತ ನಾನು ಕೇಳಿಕೊಳ್ತೇನೆ. ಬಟ್ ನೆವರ್ದಲೆಸ್ ವಸಂತ್, ಯು ಡೂಯಿಂಗ್ ಅ ಫ್ಯಾಬ್ ಜಾಬ್ ಬ್ರೋ. ಓಕೆ, ಕೀಪ್ ಇಟ್ ಅಪ್. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ರೌಂಡ್ ಆಫ್ ಅಪ್ಲಾಸ್. ಓಕೆ, ಹಿಂಗೆ ಸಪೋರ್ಟ್ ಮಾಡ್ತೀರಿ ಮಕ್ಕಳಿಗೆ. ಆ್ಯಂಡ್ ಮಕ್ಕಳೇ ಐ ಲವ್ ಯು ಮಕ್ಕಳೇ. ಐ ಲವ್ ಯು ಮಕ್ಕಳೇ. ಅಯ್ಯೋ, ಟೂ ಅಂದರೆ ಖಾಲಿ 2 ಮಾತ್ರ ಹೇಳಿದ್ರು. 10 ಜನ ಇದ್ದೀರಾ, 10 ಜನ ಹೇಳಬೇಕಲ್ವಾ? I love you. ಒಂದೇ ಬಂತು, ಎಲ್ಲ ಜೊತೆಯಲ್ಲಿ ಹೇಳಿ. ಐ ಲವ್ ಯು ಮಕ್ಕಳೇ. ಅಬ್ಯು. ಓಕೆ, ಎನಿವೇಸ್, ಐ ಲವ್ ಯು ಆಲ್. ಎಲ್ಲ ಫ್ಲೈಂಗ್ ಕಿಸಸ್ ಕೊಡಿ. ಸೂಪರ್. ఆది అంత్యానికి అనంత విశ్వానికి సర్వశక్తి దేవత ఆది పరాశక్తి. ఆ శక్తి ఒక అఖండ సత్యం, త్రినేత్రం, కాలాన్ని నడిపించే నేత్రం, మహాప్రళయాన్ని సృష్టించే నేత్రం, త్రిమూర్తులని సృష్టించిన నేత్రం. ఆ నేత్రం సమస్త సృష్టిని కాపాడే దివ్యశక్తి స్వరూపిణి కాళికా త్రినేత్రం. श्वेतांबरधरे देवी श्वेतांबरधरे देवी श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोस्तुते. श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोस्तुते. विनोदिनी नंदिनुते गिरिवरविंध्य शिरोदिनी वासिनी विष्णु विलासिनी चेष्णुनुते भगवती हेशिति कंठ कुटुंबिनी भूरि कृते जय जय हे महिषासुरमर्दिनि रम्यकवर्दिनि शैलसुते. शक्ति शक्ति पराशक्ति ओम शक्ति शक्ति ओम शक्ति आदि पराशक्ति ओम शक्ति शक्ति. Shakti,
ಕಣ್ಣು ಚಾನಲ್ನಲ್ಲಿ ಟಾಪೆನ್ನು ನೀನೆ ನೀನೆ ನಿನ್ನಕ್ರೆ ಉದುರೋ ಮೂತು ಆಯುನು ನಾನೇನೆ ಜಾದು ಏನು ಕಾಣೆ ನಾನಿಂಗೆ ಸೋತಿ ಜಾಣೆ ಸಾಟಿ ಇಲ್ಲದ ಸ್ಮೈಲು ನಿನ್ನದು ಮೊನಾಲಿಸಾ 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 ಸರ್ ಚಿತ್ರಪುರ ಸರ್ ಕೊರಿಯೋಗ್ರಫರ್ ಯಾರಮ್ಮ? ನಾನು. ಹೆಸರು? ನಿತಿನ್. ನಿತಿನ್. ಹಾಯ್ ನಿತಿನ್. ಹಾಯ್ ಸರ್. ನಿಮ್ಮ ಟೀಮ್ ಇದು? ಹೌದು ಸರ್. ಚಿತ್ರಪುರದಿಂದ ಬಂದಿದ್ದೀರಾ? ಹೌದು. ಓಕೆ. ಈಗ ಫಸ್ಟ್ ಪರ್ಫಾರ್ಮ್ ಮಾಡಿದ್ರಲ್ಲ? ಹೌದು. ಓಕೆ. ಅದು ಏನದು? ತ್ರಿನೇತ್ರಂ ಅಂತೇಳಿ ಕಾಳಿದು ಕಾನ್ಸೆಪ್ಟಿಗೆ ಮಾಡಿದ್ದು. ಕಾಳಿದ ಪರ್ಫಾರ್ಮೆನ್ಸ್. ಹಾಯ್ ಸರ್. ಹೆಸರೇನಮ್ಮ? ವಿದ್ಯಾಸಂಪತ್. ಓಕೆ. ಹಾಂ, ವಿದ್ಯಾಸಂಪತ್ ಕರ್ಕೇರ. ಎಲ್ಲೋ ಕೇಳಿದ್ದೀನಿ ಹೆಸರು. ಕೇಂದುಪುರ. ಅಂದ ಇತ್ತೆ ಮೇರೆಗಿತ್ತೆ ಬೂರೋಡು ರಡ್ಡು ಬೆಟ್ಟೆ. ಹಾಂ, ಇತ್ತೆ ಹೆಂಗೆ ಒಂಜಿ ಪನ್ಲೆ ಕಾಳಿನ ಪರ್ಫಾರ್ಮೆನ್ಸ್ ಉಪ್ಪುನಾಗ ಅವು ದಾಯಿಗೆ ಎನರ್ಜಿ ಇಜ್ಜಂಡು ನರ್ವಸ್ ಆದಿದ್ದಾರಾ? ಆತಿಜ್ಜಿ ಪಾಡಿ ಐತೆ ಎನರ್ಜಿ ಆಪುಣ ಆತು ದಾಲ ಪಡೆದಿದ್ದಾರೀ ದಾಲ ಇಜ್ಜಾನ ಎನರ್ಜಿ ಮಸ್ತ್ ಡಲ್ ಇತ್ತನ್. ಅವು ದೇವಿನ ಶಕ್ತಿ, ಆ ದೇವಿ ಬನ್ನ ಗೆಂಚ ಒಪ್ಪೋಡು, ಕಾಳಿ ಬನ್ನ ಗೆಂಚ ಒಪ್ಪೋಡು, ಅವು ಎನರ್ಜಿ ಅವು ಪವರ್ಫುಲ್ ಉಪ್ಪೋಡು, ಎನರ್ಜಿ ಉಪ್ಪೋಡು. ಕರೆಕ್ಟೇ? ಕರೆಕ್ಟಾ? ಕರೆಕ್ಟ್. ಕೊರಿಯೋಗ್ರಫರ್ ಸರ್ ಕರೆಕ್ಟಾ? ಹಾಂ ಸರ್. ಇರಬೇಕಲ್ವಾ? ಹೌದು ಸರ್. ಹಾಂ, ಮತ್ತು ಅದಿರಲಿಲ್ಲ, ಆ ಜೋಶ್ ಮಿಸ್ಸಿಂಗ್ ಇತ್ತು. ಡ್ಯಾನ್ಸಸ್ ಓಕೆ ಚೆನ್ನಾಗಿ ಮಾಡಿದರು. ಓಕೆ, ಕಾಸ್ಟ್ಯೂಮ್ ಚೆನ್ನಾಗಿದೆ, ಆ ಲುಕ್ ಗೆಟಪ್ ಇದೆ ವಿದ್ಯೆ ಅವ್ರದ್ದು, ಎಲ್ಲ ಚೆನ್ನಾಗಿದೆ. ಓಕೆ, ಈಗ ನನಗೆ ಪರ್ಫಾರ್ಮೆನ್ಸ್, ಫಸ್ಟ್ ಪರ್ಫಾರ್ಮೆನ್ಸು ಓಕೆ ಅಂದರೆ ಅದು ನನಗೆ ಅದು ಇಂಪ್ಯಾಕ್ಟ್ ರೀಚ್ ಆಗಲಿಲ್ಲ. ಅದು ಅವ್ರು ವಿದ್ಯೆ ಅವ್ರು ಏನು ಮಾಡಿದರು, ಕಾಳಿ ಅವತಾರ ಇಟ್ಕೊಂಡು ಏನು ಡ್ಯಾನ್ಸ್ ಮಾಡಿದರು ಅದು ರೀಚ್ ಆಗಲಿಲ್ಲ ನನಗೆ. ಓಕೆ, ಸೊ ಅದು ಒಂದಾಯಿತು. ಸೆಕೆಂಡ್ ಬಂದುಬಿಟ್ಟು ಡುವೆಟ್. ಓಕೆ, ನಿಮ್ಮ ಡುವೆಟ್ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ವೆರಿ ಬೇಸಿಕ್ ಇತ್ತಮ್ಮ. ಓಕೆ, ಆ ಬೇಸಿಕ್ ಏನಂದರೆ ಕನ್ಫ್ಯೂಸ್ಡ್ ಇದ್ರಿ ಇಬ್ಬರು, ಹಿಂಗೆ ಮಾಡಬಾರ್ದ, ಹಿಂಗೆ ಮಾಡಿದರೆ ಸರಿ ಕಾಣುತ್ತಾ ಅಂತ ಸ್ಟೇಜ್ ಮೇಲೆ ಗೊತ್ತಾಗ್ತಿತ್ತು. ಸೊ ಇಟ್ ವಾಸ್ ವೆರಿ ಕ್ಲಮ್ಸಿ ಥರ. ಓಕೆ, ಇನ್ನೊಂದು ಹೇಳ್ತೀನಿ ನಿಮ್ಗಂತಲ್ಲ, ಇನ್ ಜನರಲ್ ಎಲ್ರಿಗೂ ಹೇಳ್ತೀನಿ, ಈ ಕಾಂಪಿಟೇಷನ್ ಬಂದುಬಿಟ್ಟು ಸ್ವಲ್ಪ ಟ್ವಿಸ್ಟ್ ಇದೆ. ಸೀಸನ್ 4 ಬಂದುಬಿಟ್ಟು ಸ್ವಲ್ಪ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಂದರೆ, ಲಾಸ್ಟ್ ಟೈಮ್ ಇಟ್ ವಾಸ್ ಓನ್ಲಿ ಗ್ರೂಪ್ ಡಾನ್ಸ್ ಕಾಂಪಿಟೇಷನ್, ಡಾನ್ಸ್ ವಾರಿಯರ್ಸ್ ಸೀಸನ್ 3 ತನಕ. ಓಕೆ, ಡಾನ್ಸ್ ವಾರಿಯರ್ಸ್ ಸೀಸನ್ 4ಅಲ್ಲಿ ಆವಾಗನೂ ಹೇಳಿದ್ಲೆ, ಒಂದೇ ಸೀಮ್ಲೆಸ್ ಡ್ಯಾನ್ಸಲ್ಲಿ ಡುವೆಟ್ ಪರ್ಫಾರ್ಮೆನ್ಸು ಇರಬೇಕು, ಗ್ರೂಪ್ ಪರ್ಫಾರ್ಮೆನ್ಸು ಇರಬೇಕು, ಆ್ಯಂಡ್ ಕೊರಿಯೋಗ್ರಫರ್ ನಮಗೆ ಇಂಪಾರ್ಟೆಂಟ್. ಸರಿನಾ? ಸೊ ಈಗ ನೀವು ಏನು ಮಾಡಿದ್ರಿ, ಪಾರ್ಟ್ 1 ಪಾರ್ಟ್ 2 ಥರ ತೋರಿಸಿದ್ರಿ, ಹಂಗೆ ಆಗಬಾರ್ದು. ಆಡಿಷನ್ ಇದು ಓಕೆ ಪರವಾಗಿಲ್ಲ, ಬಟ್ ನೆಕ್ಸ್ಟ್ ರೌಂಡಿಗೆ ನೀವು ಸಿಲೆಕ್ಟ್ ಆದರೆ ಇನ್ ಕೇಸ್, ಓಕೆ, ಅದು ತಲೆಯಲ್ಲಿರಲಿ. ಆ ಸೀಮ್ಲೆಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಒಂದು ಗ್ರೂಪ್ ಪರ್ಫಾರ್ಮೆನ್ಸ್ ಜೊತೆ ಅದರಲ್ಲಿ ಒಂದು ಡ್ರಾಪ್ ಸೆಕ್ಷನ್ ಥರ ಎಲ್ಲೋ ಇನ್ಸರ್ಟ್ ಮಾಡಿ ನೀವು ಒಂದು ಡುವೆಟ್ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಓಕೆ, ಸೊ ಗ್ರೂಪು ಹೈಲೈಟ್ ಆಗುತ್ತೆ, ಆ ಡುವೆಟ್ ಇಬ್ಬರೂ ಹೈಲೈಟ್ ಆಗ್ತಾರೆ. ಓಕೆ, ಸೊ ಈ ಪ್ಯಾಟರ್ನ್ ಈ ಸಲ, ಈ ವರ್ಷ, ಈ ಸೀಸನ್ ನಾವು ತಗೊಂಡು ಹೋಗ್ತೀವಿ ಇನ್ನು ಮುಂದಕ್ಕೆ. ಓಕೆನಾ? ಆಡಿಷನ್ ಆಗಿದ್ದರಿಂದ ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ಇಲ್ಲ. ಬಟ್ ಆಲ್ ಓವರ್ ಪರ್ಫಾರ್ಮೆನ್ಸ್ ಹೇಳಬೇಕಾದ್ರೆ ಇಟ್ ವಾಸ್ ಅ ಡೀಸೆಂಟ್ ಓಕೆ ಪರ್ಫಾರ್ಮೆನ್ಸ್ ನನಗೆ. ಓಕೆ, ಡ್ಯಾನ್ಸಸ್ ಚೆನ್ನಾಗಿ ಮಾಡಿದರು, ವಿದ್ಯೆ ಅವರು ಸ್ವಲ್ಪ ನನಗೆ ಬೇಜಾರು ಮಾಡಿದರು, ಅದು ಎನರ್ಜಿ ಇರಲಿಲ್ಲ. ಆ್ಯಂಡ್ ಡುವೆಟ್ ಪರ್ಫಾರ್ಮೆನ್ಸು ಹಂಗೆ, ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿ. ಓಕೆ, ಎನಿ ವಿಚ್ ವೇಸ್ ಐ ವಿಶ್ ಯು ಆಲ್ ದ ಲಕ್, ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ನನ್ನ ಸೈಡಿಂದ ನಾನು ನಿಮ್ಮ ಟೀಮಿಗೆ ವೇಟಿಂಗ್ ಲಿಸ್ಟಲ್ಲಿ ಇಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಟೀಮ್ ಸಾಯಿ ಸಮ ಚಿತ್ರಪುರ. ನಮಸ್ತೆ. ಎಲ್ಲರೂ ಚಿತ್ರಪುರ
ಚಿತ್ರಪುರದಲ್ಲಿ ರಿಹರ್ಸಲ್ ಮಾಡಿದ್ರ ಅಲ್ಲಿ ಇಲ್ಲಿ ಬಂದು ರಿಹರ್ಸಲ್ ಮಾಡಿದ್ರ? ಚಿತ್ರಪುರ ಎಷ್ಟು ದಿವಸ ರಿಹರ್ಸಲ್ ಮಾಡಿದ್ರು? 1 ಮಂತ್ ಆಯ್ತು. 1 ಮಂತಿಂದ? ಓಕೆ. ನೋಡಿ, ಆ್ಯಸ್ ಅ ಕೊರಿಯೋಗ್ರಾಫರ್, ಆ್ಯಸ್ ಅ ಡ್ಯಾನ್ಸ್ ಜಡ್ಜ್ ಆಗಿ ನಾನು ಏನು ಹೇಳಕ್ಕೆ ಕನ್ನಡವ ತುಳುವಲ್ಲಿ ಓಕೆಯಾ? ಕನ್ನಡ ತುಳು ಬರ್ಪುಂಡು ಮಾತಾಡಿಲ್ಲ? ಓಕೆ ಓಕೆ ಓಕೆ. ನಿಕ್ಲ ಕಾನ್ಸೆಪ್ಟ್ ಎಡ್ಡೆತ್ತನ ಆದಿಶಕ್ತಿಂದು ಮಹಾಕಾಳಿನ ಒಂಜಿ ರೂಪನ್ ನಿಕ್ಲೊಂದು ತುಜಪಾದರೆ ಅವು ಗೊತ್ತಾಣ ನಿಕ್ಲಿಗೆ. ಈಗಲ ಓಪನಿಂಗ್ ನರೇಶನ್ ಪುರ ಪಂಡರ ಎಡ್ಡೆತ್ತನ್ ಪೊರ್ಲಿತ್ತನ್ ನಿಖಲು ಜಾಸ್ತಿ ಫೋಕಸ್ ವೈಟ್ ಮಂದರ್ ಗೊತ್ತೇನೆ. ಆ್ಯಸ್ ಎ ಕೊರಿಯೋಗ್ರಾಫರ್ ಅದು ಯಾನ್ ಪಂಡ ಕೋಆರ್ಡಿನೇಷನ್ಗೆ ಜಾಸ್ತಿ 1 ಸ್ಟೆಪ್ಸ್ ಓನ್ಲಿ ಕೋಆರ್ಡಿನೇಷನ್ಗೆ ಜಾಸ್ತಿ ಫೋಕಸ್ ಕೊಡ್ತಾರೆ. ಈಚ್ ಆ್ಯಂಡ್ ಸ್ಟೆಪ್ಸ್ ಉಂಡತೆ ಸಿಂಕ್ ಆಪಿಲಕ್ಕ ಕೊಡ್ತಾರೆ. ಆ್ಯಂಡ್ ಐಟ್ ವೇರಿಯೇಷನ್ ಇಜ್ಜಾಂಡ್ ಕೊರಿಯೋಗ್ರಫಿಡ್ ವೇರಿಯೇಷನ್ ಬೋಡಿತ್ತುಂಡು ಪಂಡೈತೆ ಒಂಜಿ ಥೀಮ್ ತೊಜಪೊಂದುಲ್ಲರ ಆ ಥೀಮ್ಡು ದಾದಾಪುರ ಇನ್ವಾಲ್ವ್ ಆವಡು ಅವು ಇಜ್ಜಾಂಡ್ ಖಾಲಿ ಒಂಜಿ ಆದಿಶಕ್ತಿನ ರೂಪ ತೊಜಪದು ಎಂಡ್ ಮಂತಾರೆ ಐಡ್ದಕ್ಕೆ ಅವು ಕನೆಕ್ಟ್ ಆದ ಕಪಲ್ಗೆ ಪೋಂಡವು ಅವು ಎಂಚಿನ ಕನೆಕ್ಷನ್ ನಿಂಗೆ ಗೊತ್ತಾಯ್ಜಿ. ಆ್ಯಂಡ್ ಐ ಲವ್ ದ ಕಾಸ್ಟ್ಯೂಮ್ ಆ್ಯಂಡ್ ದ ಸ್ಟೆಪ್ಸ್ ವಿಚ್ ವಾಸ್ ರಿಯಲಿ ವೆರಿ ಕೋಆರ್ಡಿನೇಟೆಡ್. ಅವು ಒಂಜಿ ತುಯರೆ ಪೊರ್ಲಿತ್ತನ್. ಆ್ಯಂಡ್ ಆಲ್ಸೋ ಗೆಟಪ್ ಆಫ್ ಮಾಕಾಳಿ ವಾಸ್ ರಿಯಲಿ ಗುಡ್. ಅವು ಎಲ್ಟನ್ ಸರ್ ಪನ್ಲಕ್ಕೆ ಎಂಕಲ್ ಅವೇ ಫೀಲ್ ಆಂಡ್ ಒಂತೆ ಇಂಪ್ಯಾಕ್ಟ್ ಒಂತೆ ಕಮ್ಮಿ ಇತ್ತನು. ಮಾಕಾಳಿನ ಒಂಜಿ ರೂಪ ಎಂಚ ಬರ್ಪುಂಡು ಪಂಡ ಒಂಜಿ ಇಂಪ್ಯಾಕ್ಟ್ ಬೇತೆನು ಉಪ್ಪುಂಡು ಆಯ್ತಾ. ಒಂಚೂರು ಡಲ್ ಇತ್ತುಂಡು. ಬಟ್ ಪರ್ಫಾರ್ಮೆನ್ಸ್ ವೈಸ್ ಇಟ್ ವಾಸ್ ರಿಯಲಿ ನೈಸ್ ಪರ್ಫಾರ್ಮೆನ್ಸ್. ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಗುಡ್ ಕಪಲ್ಗೆ ಯಾನು ಓಕೆ ಗುಡ್ ಪನ್ಪುಜಿ. ಬಟ್ ಫ್ಲಿಪ್ ಅವು ಪೂರ ಪಾಡಿಯರ್ ಬೊಕ ಟರ್ನ್ಡ್ ಪೂರ ಅಂತ ಮಿಸ್ ಇತ್ತುಂಡು ಬೊಕ ಅವು ದಾದನ ಒಂಜಿ ಇದು ಇಜ್ಜಾಂಡು ಪ್ರಾಪರ್ ಇನ್ ಗುಡ್ ಪರ್ಫಾರ್ಮೆನ್ಸ್ ಅಂತ ಪನ್ಪುಲೆಗ್. ಬಟ್ ಇಟ್ ಈಸ್ ಓಕೆ ಪರ್ಫಾರ್ಮೆನ್ಸ್ ಫಾರ್ ಮೀ. ತೂಕ ವೇಟಿಂಗ್ ಲಿಸ್ಟೆಡ್ ನಿಖಲು ಉಪ್ಪು ಅರಿತ್ತೆ ಸದ್ಯಗ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟೀಮ್ ಸಾಯಿ ಸಮ ಚಿತ್ರಪುರ. ಥ್ಯಾಂಕ್ ಯು ಸರ್. ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ನೈಸ್ ಆ್ಯಕ್ಟ್. ಥ್ಯಾಂಕ್ ಯು ಸೋ ಮಚ್. This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by